ದರ್ಬೆಯಲ್ಲಿ ನಡೆದಂತಹ ಮುಸ್ಲಿಂ ಜಿಹಾದಿಗಳಿಂದ ಹಲ್ಲೆಗೊಳಗಾದ ಆ ತಾಯಿಯ ಭೇಟಿ ಮಾಡಲು ಇವತ್ತು ನಾವು ಬಂದಿದ್ದೇವೆ. ಇವತ್ತು ಹಿಂದೂ ಜಾಗರಣ ವೇದಿಕೆ ಕರೆ ಕೊಟ್ಟ ಬಂದ್ಗೆ ಇವತ್ತು ಹಿಂದೂ ವರ್ತಕರಾಗಿತ್ತು ಈ ಹಿಂದೂ ಸಮಾಜ ಇವತ್ತು ಸಹಕಾರ ಮಾಡಿದೆ. ಇವತ್ತು ಬಂದು ಯಶಸ್ವಿಯಾಗಿದೆ. ಇದರ ಮುಂದುವರಿದ ಇವತ್ತು ಆ ದರ್ಬೆಯಲ್ಲಿ ನಡೆದ ಘಟನೆಯಲ್ಲಿ ಆ ತಾಯಿಗೆ ಹಲ್ಲೆ ಮಾಡಿದಂತಹ ಆ ಜಿಹಾದಿಗಳನ್ನು ಇಷ್ಟರವರೆಗೆ ಬಂಧನ ಮಾಡಿಲ್ಲ. ಹಾಗಾಗಿ ಅವರನ್ನು ಬಂಧನ ಮಾಡಬೇಕು. ಈ ಘಟನೆಯ ಹಿಂದೆ ನಿಷೇಧಿತ PFI ಸಂಘಟನೆಯ ಕಾರ್ಯಕರ್ತರು ಈ ಘಟನೆಗಳಿದ್ದಾರೆ, ಅದನ್ನು ಕೂಡ ತನಿಖೆ ಮಾಡಬೇಕು. ಮತ್ತು ಆ ತಾಯಿಯ ರಕ್ಷಣೆಗೆ ಬಂದ ಅವರ ಮಗನ ಮೇಲೆ ಇವತ್ತು ಕೇಸು ದಾಖಲು ಮಾಡಿ ಅವನ ಮೇಲೆ ಕೊಲೆ ಯತ್ನ ಕೇಸು ದಾಖಲು ಮಾಡಿ ಅವನನ್ನು ಇವತ್ತು ಜೈಲಿಗಟ್ಟಿದ್ದಾರೆ. ಅವನ ಮೇಲೆ ಹಾಕಿದಂತಹ 307 ಅಂದರೆ BNS ಸೆಕ್ಷನ್ 109 ಆ ಸೆಕ್ಷನನ್ನು ಕೂಡ ತೆಗೆಯಬೇಕು ಎಂಬ ನಿಟ್ಟಿನಲ್ಲಿ 31ನೇ ತಾರೀಕು ಸೋಮವಾರದಂದು ಇಡೀ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ವತಿಯಿಂದ ಪುತ್ತೂರು ಚಲೋ ಎಂಬ ಕಾರ್ಯಕ್ರಮವನ್ನು ಬೃಹತ್ ದೊಡ್ಡವಾದ ಒಂದು ಪ್ರತಿಭಟನೆಯನ್ನು ಪುತ್ತೂರಿನಲ್ಲಿ ನಾವು ನಡೆಸಲು ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಸಮಾಜದ ಯುವಕರು, ಇಡೀ ಹಿಂದೂ ಸಮಾಜ, ಈ ಪುತ್ತೂರಿನ ವ್ಯಾಪಾರಸ್ಥರು, ವರ್ತಕರು ಆ ಪುತ್ತೂರು ಜಿಲ್ಲೆಯ ತಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿ ನಮ್ಮ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗವಾಗಿದ್ದಾರೆ. ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಾಂತಾಧಿಕಾರಿಗಳು, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಮಟ್ಟದ ಪ್ರಮುಖರು ಎಲ್ಲರೂ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಎಲ್ಲ ಪರಿವಾರ ಸಂಘಟನೆಗಳ ಬೈಠಕ್ ಆದ ನಂತರ ಒಂದು ದೊಡ್ಡ ರೀತಿಯ ಪ್ರತಿಭಟನಾ ಸಭೆ, ಆ ಸಭೆಯ ನಂತರ ಒಂದು ಪ್ರತಿಭಟನಾ ಮೆರವಣಿಗೆ ಮತ್ತು ದೊಡ್ಡ ಮಟ್ಟದ ಒಂದು ಸಭೆ ನಡೀಲಿಕ್ಕಿದೆ. ಆ ಸಭೆಯಲ್ಲಿ ಎಲ್ಲ ಹಿಂದೂ ಸಂಘಟನೆ ಪ್ರಮುಖರು ಆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಸಂಘ ಮತ್ತು ಅದರ ವಿವಿಧ ಕ್ಷೇತ್ರ ಎಲ್ಲ ಸೇರಿ ಈ ಪ್ರತಿಭಟನೆ ಸಭೆ ಮತ್ತು ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಇಲ್ಲ, ಅವತ್ತು ಪುತ್ತೂರು ಬಂದ್ಗೆ ಕರೆ ಕೊಡಲ್ಲ. ಆದರೆ ಪುತ್ತೂರಿನ ಎಲ್ಲ ವ್ಯಾಪಾರಸ್ಥರಿಗೆ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು, ತಮ್ಮ ಕಚೇರಿಗಳನ್ನು ಬಂದ್ ಮಾಡಿ ನಮ್ಮ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಬೇಕು ಎಂಬ ನಾವು ಅವರಿಗೆ ವಿನಂತಿಯನ್ನು ಮಾಡ್ತೇವೆ, ಮನವಿಯನ್ನು ಮಾಡ್ತೇವೆ. ಒಂದು 3 ದಿನಗಳ ಹಿಂದೆ ಏನು ಈ ಪುತ್ತೂರಿನ ದರ್ಬೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯನ್ನು ಹಿಂದೂ ಜಾಗರಣ ವೇದಿಕೆ ಬಲವಾಗಿ ಖಂಡಿಸ್ತಾ ಇದೆ. ಮತ್ತು ಇವತ್ತು ನಾವು ಏನು ಪುತ್ತೂರು ನಗರ ಬಂದಿಗೆ ಕರೆಯನ್ನು ಕೊಟ್ಟಿದ್ವಿ, ಆ ಕರೆಗೆ ಹೋಗೊಟ್ಟು ಎಲ್ಲ ವರ್ತಕರು ಸಹಕಾರವನ್ನು ಕೊಟ್ಟಿದ್ದಾರೆ. ಬಂದು ಯಶಸ್ವಿಯಾಗಿ ನಡೆದಿದೆ. ಆದರೆ ನಮ್ಮ ಆಗ್ರಹ ಇದ್ದಿದ್ದು, ಈಗಾಗಲೇ ನಾವು ಈ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥ ಶ್ರೀಮತಿ ಅಂಜನಾ ಪೈ ಅವರನ್ನು ನಾವು ಭೇಟಿಯಾದ್ವಿ. ಸಂದರ್ಭದಲ್ಲಿ ಅವರು ಕೂಡ ಒಂದು ದೂರನ್ನು ದಾಖಲಿಸಿದರು. ಆದರೆ ಅವರು ಕೊಟ್ಟ ದೂರಿನ ಯಾವುದೇ ರೀತಿಯ ತನಿಖೆಯನ್ನು ಇವತ್ತು ಇಲಾಖೆ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹಿಂದೂ ಪರಿವಾರ ಸಂಘಟನೆಗಳ ಆಗ್ರಹ ಇರುವಂಥದ್ದು, ಯಾರು ಅಂಜನಾ ಪೈ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ದಾಳಿಯನ್ನು ನಡೆಸಿದ್ದಾರೆ, ಆ ರೀತಿಯ ಮತಾಂಧ ಶಕ್ತಿಗಳನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ಬಂಧಿಸಬೇಕು, ಕಾನೂನಿನ ಅಡಿಯಲ್ಲಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋಂಥ ಆಗ್ರಹವನ್ನು ಇಡೀ ಹಿಂದೂ ಸಮಾಜ ಆಗ್ರಹಿಸ್ತಾ ಇದೆ. ಹಾಗಾಗಿ ಇವತ್ತು ಬಂದು ಯಶಸ್ವಿಯಾಗಿದೆ. ಆದರೆ ಈ ಹೋರಾಟವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುವುದಿಲ್ಲ. ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ನಡೆ ಇವತ್ತು ಸಾರ್ವಜನಿಕವಾಗಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಿ ಹಾಕ್ತಾ ಇದೆ. ಯಾಕೆಂತ ಕೇಳಿದರೆ, ಇವತ್ತು ಯಾರು ಸಂತ್ರಸ್ತ ಇದ್ದಾರೆ ಅವರ ಮೇಲೇ 307 ಹಾಕುವ ಒಂದು ಕೆಲಸಕ್ಕೆ ಇವತ್ತು ಇಲಾಖೆ ಕೈ ಹಾಕಿದೆ. ಹಾಗಾದರೆ ಇಲ್ಲಿ ಏನು ನಡೀತಾ ಇದೆ? ಒಂದು ರೀತಿಯಲ್ಲಿ ಕರಾವಳಿ ಭಾಗದಲ್ಲಿ ಮತಾಂಧತೆಯ ಶಕ್ತಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ವಿಜೃಂಭಿಸ್ತಾ ಇದೆ. ಇವತ್ತಿನ ಸರ್ಕಾರವು ಕೂಡ ಒಂದು ರೀತಿಯಲ್ಲಿ ತುಷ್ಟೀಕರಣವನ್ನು ಮಾಡ್ತಾ ಇದೆ. ಹಾಗಾಗಿ ಒಟ್ಟು ಕರಾವಳಿ ಭಾಗದಲ್ಲಿ ಇವತ್ತು ಈ ರೀತಿಯ ಮತಾಂಧ ಶಕ್ತಿಗಳು ತಮ್ಮ ಶಕ್ತಿಯನ್ನು ಪ್ರದರ್ಶಿಸ್ತಾ ಇದೆ. ಇದಕ್ಕೊಂದು ಸರಿಯಾದ ರೀತಿಯ ಉತ್ತರವನ್ನು ಈ ಸಮಾಜ ಕೊಡಬೇಕು. ಯಾಕೆಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಬದುಕಿ ಬಾಳಬೇಕಿದ್ರೆ ನಾವು ರಸ್ತೆಗೆ ಇಳಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ನಾವು ಇಳಿತೀವಿ. ಹಾಗಾಗಿ ನಾಡಿದ್ದು 31ನೇ ತಾರೀಕು ನಮ್ಮ 3 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಆಂದೋಲನವನ್ನು ನಡೆಸುವವರಿದ್ದೀವಿ. ಪುತ್ತೂರು ಚಲೋ ಅನ್ನುವಂಥ ಹೆಸರಿನಲ್ಲಿ ಒಂದು ಜನಾಂದೋಲನವನ್ನು
31ನೇ ತಾರೀಕು ನಾವು ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ ಮತ್ತು ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜದ ಪರಿವಾರ ಸಂಘಟನೆಗಳು ಎಲ್ಲರೂ ಸೇರಿ 31ನೇ ತಾರೀಕು ಪುತ್ತೂರು ಚಲೋಗೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂಗಳು ಆ ಒಂದು ಚಲೋ ಹೋರಾಟದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಪೊಲೀಸರು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಬೇಕು. ಜೊತೆಗೆ ಇವತ್ತು ಪೊಲೀಸರ ನಡೆ, ಯಾಕೆಂದರೆ ಮೊನ್ನೆ ನಾವು ಬಂದಿಗೆ ಕರೆ ಕೊಟ್ಟ ನಂತರ ನಾವು ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ವಿ. ಅದಾದ ಮೇಲೆ ನಾವು ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪೋಸ್ಟರ್ಗಳನ್ನು ಬಿಟ್ವಿ. ಆದರೆ ಪೋಸ್ಟರ್ ಹಾಕಿದವರನ್ನೇ ಇವತ್ತು ಅವರ ಮೇಲೇ ದೂರನ್ನು ದಾಖಲಿಸ್ತಾ ಇದ್ದಾರೆ, ಅವರ ಮೇಲೇ FIR ಹಾಕ್ತಾ ಇದ್ದಾರೆ. ಹಾಗಾದರೆ ನಮಗೆ ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದು ಇಲ್ವಾ? ಈ ದೇಶದ ಕಾನೂನು ಮತ್ತು ಸಂವಿಧಾನ ನಮಗೆಲ್ಲವನ್ನು ಕೊಟ್ಟಿದೆ. ಅದರ ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ಇಲಾಖೆ ಮಾಡ್ತಾ ಇದೆ. ಈ ನಡೆಯನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಯಾರೋ SDPI ಅವರು ಒಂದು ಪೋಸ್ಟರನ್ನು ಹಾಕಿದ್ದಾರೆ, ತಾಕತ್ತಿದ್ದರೆ ನೀವು ನಾಳೆ ಬಂದು ಮಾಡಿ ಅನ್ನುವಂಥ ರೀತಿಯ ಒಂದು ಪೋಸ್ಟರನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಹಾಗಾದರೆ ಇವರ ಮೇಲೆ ಯಾಕೆ ಇವತ್ತು ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಅಂದರೆ ಒಂದು ರೀತಿಯಲ್ಲಿ ಇವತ್ತಿನ ಇಲಾಖೆ ಯಾರ್ದೋ ಒಂದು ಒತ್ತಡಕ್ಕೆ ಮಣಿದು, ಯಾವುದೋ ಒಂದು ರಾಜಕೀಯ ಶಕ್ತಿಗೆ ಮಣಿದು ಈ ರೀತಿಯ ನಡೆಯನ್ನು ಅನಿಸ್ತಾ ಇರುತ್ತದೆ. ನಿಮಗೆ ಒಳ್ಳೆಯದಲ್ಲ. ನೀವು ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆ ಏನಿದೆ, ನೀವು ಸರಿಯಾದ ರೀತಿಯ ತನಿಖೆಯನ್ನು ಮಾಡಬೇಕು. ಮತ್ತು ಇದರ ಹಿಂದೆ ಬಲವಾಗಿ ನಮಗೆ ಅನುಮಾನ ಇರುವಂಥದ್ದು PFI, ನಿಷೇಧಿತ ಉಗ್ರ ಸಂಘಟನೆ, ಏನು ಕೇಂದ್ರ ಸರ್ಕಾರ ಇವತ್ತು ಬ್ಯಾನ್ ಮಾಡಿರುವಂಥ PFI. ಯಾಕೆಂತ ಹೇಳಿದರೆ ಮೊನ್ನೆ ಘಟನೆ ನಡೆದು 1 ಗಂಟೆಯಲ್ಲಿ 100 ಜನ ಬಂದು ಅಲ್ಲಿ ಸೇರ್ತಾರೆ ಅಂತ ಹೇಳಿದರೆ, ಇದರ ನೆಟ್ವರ್ಕಿಂಗ್ ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಹಾಗಾಗಿ ನಿಷೇಧಿತ ಉಗ್ರ ಸಂಘಟನೆ ಆಗಿರತಕ್ಕಂಥ PFI ಇದರ ಹಿಂದೆ ಇದೆ. ಹಾಗಾಗಿ ಇದರ ಬಲವಾಗಿರುವಂಥ ಅನುಮಾನ ಇದೆ. ಆ ಹಿನ್ನೆಲೆಯಲ್ಲೂ ಕೂಡ ಇಲಾಖೆ ಸಮಗ್ರವಾಗಿರತಕ್ಕಂಥ ತನಿಖೆಯನ್ನು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಇಟ್ಕೊಂಡು ಹಿಂದೂ ಸಮಾಜದ ಜಾಗೃತಿಗಾಗಿ ನಾವು 31ನೇ ತಾರೀಕು ಒಂದು ಪುತ್ತೂರಿನಲ್ಲಿ ಪುತ್ತೂರು ಚಲೋ ಅನ್ನುವಂಥ ಒಂದು ಜನಾಂದೋಲನವನ್ನು ನಾವು ಕೈಗೆತ್ಕೊಂಡಿದ್ದೀವಿ. ಅಲ್ಲ, ಅದು ನಾವು ಮಾತಾಡ್ತೀವಿ. ಇವತ್ತು ನಾವೀಗ ಸಭೆ ಸೇರಿದ್ದೀವಿ, ನಮ್ಮ ಸಂಘಟನೆಯ ಪ್ರಮುಖರು ಇವತ್ತು ಸಭೆಯನ್ನು ಸೇರಿದ್ದಾರೆ. ಇನ್ನೊಂದು ಸಲ ನಾವು ಸಭೆಯನ್ನು ಸೇರಿ ನಾವು ಕಾನೂನಾತ್ಮಕವಾಗಿಯೇ ನಾವು ಹೋರಾಟವನ್ನು ಕೈಗೆತ್ಕೊಳ್ತೀವಿ. ಕಾನೂನನ್ನು ಮೀರಿ ನಾವು ಯಾವುದನ್ನು ತಗೊಳ್ಳೋದಿಲ್ಲ.